ಕನ್ನಡ ತುಳರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ KS ಕೋಟ್ಯಾನ್. ಇವತ್ತಿನ ಎಪಿಸೋಡಿನಲ್ಲಿ ನಾನು ಹಿಂದೂ ಧರ್ಮದ 18 ಪುರಾಣಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಿಂದೂ ಧರ್ಮದ 18 ಪುರಾಣಗಳನ್ನು ವ್ಯಾಸ ಮಹರ್ಷಿಗಳು ರಚಿಸಿದ್ದಾರೆ. ಈ 18 ಪುರಾಣಗಳು ಯಾವುವು ಅಂದರೆ, ಮೊದಲನೆಯದು ಬ್ರಹ್ಮಪುರಾಣ, ಎರಡನೆಯದು ಪದ್ಮಪುರಾಣ, ಮೂರನೆಯದು ವಿಷ್ಣು ಪುರಾಣ, ನಾಲ್ಕನೆಯದು ಶಿವಪುರಾಣ, ಐದನೆಯದು ಭಾಗವತ ಪುರಾಣ, ಆರನೆಯದು ನಾರದ ಪುರಾಣ, ಏಳನೆಯದು ಮಾರ್ಕಂಡೇಯ ಪುರಾಣ, ಎಂಟನೆಯದು ಅಗ್ನಿ ಪುರಾಣ, ಒಂಬತ್ತನೆಯದು ಭವಿಷ್ಯ ಪುರಾಣ, ಹತ್ತನೆಯದು ಬ್ರಹ್ಮ ವೈವರ್ತ ಪುರಾಣ, ಹನ್ನೊಂದನೆಯದು ಲಿಂಗ ಪುರಾಣ, ಹನ್ನೆರಡನೆಯದು ವರಹ ಪುರಾಣ, ಹದಿಮೂರನೆಯದು ಸ್ಕಂದ ಪುರಾಣ, ಹದಿನಾಲ್ಕನೆಯದು ವಾಮನ ಪುರಾಣ, ಹದಿನೈದನೆಯದು ಕೂರ್ಮ ಪುರಾಣ, ಹದಿನಾರನೆಯದು ಮತ್ಸ್ಯ ಪುರಾಣ, ಹದಿನೇಳನೆಯದು ಗರುಡ ಪುರಾಣ, ಹದಿನೆಂಟನೆಯದು ಬ್ರಹ್ಮಾಂಡ ಪುರಾಣ. ಪ್ರತಿಯೊಂದು ಪುರಾಣಗಳು ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ. ಎಲ್ಲ ಪುರಾಣಗಳ ಬಗ್ಗೆ ನಾನು ವಿಸ್ತಾರವಾಗಿ ನಿಮಗೆ ತಿಳಿಸಿಕೊಡಲಿದ್ದೇನೆ. ಅದರಲ್ಲೂ ಗರುಡ ಪುರಾಣದಲ್ಲಿ ನಾವು ಮಾಡುವ ಯಾವ ತಪ್ಪುಗಳಿಗೆ ಯಮಲೋಕದಲ್ಲಿ ಯಾವ ರೀತಿಯ ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂದು ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಅದನ್ನು ಕೂಡ ನಾನು ಮುಂದಕ್ಕೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.